ರಾಜ್ಯದ ಉತ್ತರ ಭಾಗದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಹೋರಾಡುವ ತುರ್ತು ಹಿಂದಿದೆ. ಎಂಡೋಸಲ್ಫಾನ್ ದುರಂತ ಪ್ರದೇಶವಾದ ಬದಿಯಡ್ಕ ಸಮುದಾಯ ಆರೋಗ್ಯ ಕೇಂದ್ರವನ್ನ ತಾಲೂಕು ಆಸ್ಪತ್ರೆಯಾಗಿ ಅಭಿವೃದ್ಧಿಪಡಿಸುವ ಯೋಜನೆಯನ್ನ ಮೂಲೆ ಗುಂಪಾಗಿಸಿ ಅನುಮತಿಸಲ್ಪಟ್ಟ ಯೋಜನೆಯನ್ನ ಬೇರೆಡೆಗೆ ಸ್ಥಳಾಂತರಿಸಲು ಅವಕಾಶವನ್ನ ಕೊಡಲಾಗುವುದಿಲ್ಲ ಎಂದು ಶಾಸಕ ಎನ್ಎ ನೆಲ್ಲುಕುನ್ನು ಹೇಳಿದರು. ಸರ್ಕಾರ ಬದಿಯಡ್ಕಕ್ಕೆ ನೀಡಲು ಉದ್ದೇಶಿಸಿದ್ದ ತಾಲೂಕು ಆಸ್ಪತ್ರೆಯನ್ನ ಬೇಡೆಡ್ಕಕ್ಕೆ ಸ್ಥಳಾಂತರಿಸಲಿರುವ ಹುನ್ನಾರದ ವಿರುದ್ಧ ಜನಪರ ಕ್ರಿಯಾ ಸಮಿತಿ ಬದಿಯಡ್ಕದ ಸಮುದಾಯ ಆರೋಗ್ಯ ಕೇಂದ್ರ ಪರಿಸರದಲ್ಲಿ ಹಮ್ಮಿಕೊಂಡ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಚಾಲನೆ ನೀಡಿ ಮಾತನಾಡಿದ್ರು. ತಾಲೂಕು ಆಸ್ಪತ್ರೆಯ ಬೇಡಿಕೆಗಳೊಂದಿಗೆ ನಡೆಸಲಾಗುವ ಶಾಂತ ಪ್ರತಿಭಟನೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಜನರ ಬೇಡಿಕೆಗಳಿಗೆ ಸೊಪ್ಪು ಹಾಕದೆ ನಿರ್ಲಕ್ಷ್ಯ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಅವರು ಎಚ್ಚರಿಸಿದ್ರು. ഈ ബദിയടുക്കയിലെ പ്രത്യേകിച്ച് മലയോര മേഖലയിലെ ജനങ്ങളോട് ഈ അധികൃതർക്ക് ചെയ്യാൻ വേറൊരു അനീതിയില്ല. അപ്പൊ ഈ അനീതിക്കെതിരെ നമ്മൾ ശ്രദ്ധിക്കണമെന്നാണ് എനിക്ക് പറയാനുള്ളത്. ഞാൻ ചോദിക്കുന്നു, ഇപ്പൊ നമ്മൾ ഏതെങ്കിലും ഒരു MLA മണ്ഡലത്തിൽ നിന്ന് ഇപ്പൊ അവിടുത്തെ ഒരു സൗകര്യം എടുത്ത് മാറ്റി നമ്മുടെ മണ്ഡലത്തിലേക്ക് കൊണ്ടുവരികയാണെങ്കിൽ ആ MLAയും ആ മണ്ഡലത്തിലെ ആളുകളും വെറുതെ ഇരിക്കും. ഇപ്പൊ ഏതെല്ലാം ഇപ്പൊ നമ്മുടെ കാസർഗോഡ് മണ്ഡലത്തിൽ ഇപ്പൊ ഈ കാസർഗോഡ് നിയോജക മണ്ഡലമല്ലാതെ മറ്റ് 4 ಮಂಡಲಗಳು. ಈ ಸಂದರ್ಭ ಜನಪ್ರತಿನಿಧಿಗಳು ಸೇರಿದಂತೆ ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. നൂറുകണക്കിന് സ്ത്രീകൾ ഇവിടെ തുടർന്ന് അനിശ്ചിതകാല സമരം നയിക്കും എന്ന കാര്യത്തിൽ ರೆಹಮಾನುದ್ದಿ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ.